ಟೈರ್ ಸವೆದಿರುವ ನೆಪವೊಡ್ಡಿ ಗ್ರಾಮೀಣ ಪ್ರದೇಶದ ಜನರಿಗೆ ಉಪಯೋಗವಾಗಿದ್ದ ಆಂಬ್ಯುಲೆನ್ಸ್ ಒಂದು ಮೂಲೆ ಸೇರಿದೆ. ಕಡಬ ತಾಲೂಕನ್ನು ಕೇಂದ್ರೀಕರಿಸಿ ಕಾರ್ಯಾಚರಿಸ್ತಾ ಇದ್ದಂತಹ ಈ ಆಂಬ್ಯುಲೆನ್ಸ್ ಕಳೆದೊಂದು ತಿಂಗಳಿನಿಂದ ತನ್ನ ಓಡಾಟ ನಿಲ್ಲಿಸಿದೆ. ಈ ಹಿಂದೆಯೂ ಟೈರ್ ಸವೆದ ಕಾರಣವೊಡ್ಡಿ ಮೂಲೆ ಸೇರಿದ್ದ ಆಂಬ್ಯುಲೆನ್ಸ್ ಬಗ್ಗೆ ಮಾಧ್ಯಮಗಳು ವರದಿ ಮಾಡಿದ ಬಳಿಕ ಹೊಸ ಟೈರ್ ಅಳವಡಿಸಲಾಗಿತ್ತು. ಇದೀಗ 2024ರ ಏಪ್ರಿಲ್ ತಿಂಗಳಲ್ಲಿ ಅತ್ಯಾಧುನಿಕ ವೆಂಟಿಲೇಟರ್ ಸೌಲಭ್ಯದೊಂದಿಗೆ ಹೊಸ ಆಂಬ್ಯುಲೆನ್ಸ್ ಒಂದನ್ನು ನೀಡಲಾಗಿದ್ದು, ಅದು ಕೂಡ ಡಿಸೆಂಬರ್ 6ರ ಬಳಿಕ ತನ್ನ ಕೆಲಸ ನಿಲ್ಲಿಸಿದೆ. ಕಡಬ ಸಮುದಾಯದ ಭವನದ ಆವರಣದಲ್ಲಿ ಈ ಆಂಬ್ಯುಲೆನ್ಸ್ ನಿಲ್ಲಿಸಲಾಗಿದ್ದು, ಇದರ ಸೇವೆಯಿಂದ ವಂಚಿತರಾಗಿರುವ ಜನರು ಸುಬ್ರಹ್ಮಣ್ಯ, ಅಲಂಕಾರು, ಶಿರಡಿ ಅಥವಾ ಬೆಳ್ಳಾರೆಯಿಂದ ಆಂಬ್ಯುಲೆನ್ಸ್ ಬರಲು ಕಾಯಬೇಕಾಗಿದೆ. ಒಂದೆಡೆ ಸಮುದಾಯ ಆಸ್ಪತ್ರೆಯಲ್ಲಿ ಕಾಯಂ ವೈದ್ಯರಿಲ್ಲದ ಕಾರಣ ಬಹುತೇಕ ಸಂದರ್ಭದಲ್ಲಿ ರೋಗಿಗಳನ್ನು ಪುತ್ತೂರು ಅಥವಾ ಮಂಗಳೂರಿಗೆ ಕರೆದುಕೊಂಡು ಹೋಗಬೇಕಾಗುತ್ತದೆ. ಒಟ್ಟಾರೆ ಆಂಬ್ಯುಲೆನ್ಸ್ ಸಮಸ್ಯೆಯಿಂದ ಜನರು ಪರದಾಡ್ತಾ ಇದ್ದು, ತಕ್ಷಣವೇ ಈ ಆಂಬ್ಯುಲೆನ್ಸ್ಗೆ ಟೈರ್ ಅಳವಡಿಸಿ ಸಮಸ್ಯೆ ಬಗೆಹರಿಸಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ.